ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಇವತ್ತಿನ ಧ್ಯಾನವನ್ನು ನಾವು ಈಗ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಾಕ್ಯ 12ರಿಂದ 21 ತನಕ. ಗುರು ಶಿಷ್ಯರ ಹಬ್ಬದ ಊಟ. ಅಂದು ಹುಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ, ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ. ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು. ಯೇಸು ಅವರಲ್ಲಿ ಇಬ್ಬರಿಗೆ, ನೀವು ಪಟ್ಟಣಕ್ಕೆ ಹೋಗಿರಿ, ಅಲ್ಲಿ ನೀರಿನ ಕೊಡವನ್ನು ಹೊತ್ತುವವನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು. ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ, ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕ ಭೋಜನ ಮಾಡಲು ನನಗೆ ಕೊಠಡಿಯಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ. ಅವನು ಮೇಲುಪ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು. ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದರು. ಅವರು ಪಟ್ಟಣಕ್ಕೆ ಹೋಗಿ ಯೇಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕ ಭೋಜನವನ್ನು ತಯಾರಿಸಿದರು. ಸಂಜೆಯಾದಾಗ ಯೇಸು 12 ಮಂದಿ ಶಿಷ್ಯರೊಡನೆ ಅಲ್ಲಿಗೆ ಬಂದರು. ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಯೇಸು, ಸ್ವಾಮಿ, ನನ್ನ ಸಂಗಡ ಊಟ ಮಾಡುವ ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುವನು ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು. ಆಗ ಶಿಷ್ಯರು ಕಳವಳಗೊಂಡು, ಅಂಥವನು ನಾನು ಎಂದು ಒಬ್ಬರಾದ ಮೇಲೆ ಒಬ್ಬರು ಕೇಳತೊಡಗಿದರು. ಅದಕ್ಕೆ ಯೇಸು, ಊಟದ ಬಟ್ಟಲಲ್ಲಿ ನನ್ನೊಡನೆ ರೊಟ್ಟಿಯನ್ನು ಅದ್ದುತ್ತಿರುವ ಇದೇ 12 ಮಂದಿಯಲ್ಲಿ ಒಬ್ಬನು ಅವನು. ನರಪುತ್ರನೇನೋ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಹೊರಟು ಹೋಗುತ್ತಾನೆ ನಿಜ, ಆದರೆ ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ? ಅವನು ಹುಟ್ಟದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲಿಗೆ ನಾವು ಒಂದು ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಅದೇನಂತ ಹೇಳಿದರೆ ಪಾಸ್ಕ ಹಬ್ಬ. ಸಾಮಾನ್ಯವಾಗಿ ಈ 40 ದಿನಗಳ ತಪಸ್ಸು ಕಾಲ ಅದು ಮುಗಿದ ಮೇಲೆ ಪವಿತ್ರ ವಾರ ಬರ್ತದೆ. ಶುಭ ಶುಕ್ರವಾರ ಆದ ಮೇಲೆ ನಾವು ಶನಿವಾರ ಕಳೆದಂತೆ ಈ ಪಾಸ್ಕ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಅದರ ಹಿಂದಿನ ಕಥೆ ಏನು? ಪಾಸ್ಕ ಹಬ್ಬ ಯೇಸು ಸ್ವಾಮಿಯ ಕಾಲದಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದರು ಯಹೂದಿಯರು. ಈ ಹಬ್ಬ ಏನು? ಈ ಹಬ್ಬ ಏನಂತ ಹೇಳಿದರೆ, ಯಾಕೋಬನು, ಆತನಿಗೆ 12 ಮಂದಿ ಮಕ್ಕಳು. ಈ 12 ಮಕ್ಕಳಲ್ಲಿ ಒಬ್ಬನು ಯೋಸೇಫನು. ಆ ಯೋಸೇಫನ ಅಣ್ಣ ತಮ್ಮಂದಿರು ಆತನ ಮೇಲೆ ತುಂಬ ಮತ್ಸರ ಪಡೆದಿದ್ದರು. ಯಾಕೆಂತ ಹೇಳಿದ್ರೆ ಯಾಕೋಬನು ಯೋಸೇಫನನ್ನು ತುಂಬ ಪ್ರೀತಿಸುತ್ತಿದ್ದನು. ಆತನನ್ನು ಅವರು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು, ಮಾರಿಬಿಟ್ಟರು. ನಂತರ ನೋಡಿ ದೇವರ ಒಂದು ಮಹಿಮೆ ಯಾವ ರೀತಿ ಅಂತ, ಮಾರಲ್ಪಟ್ಟ ಯೋಸೇಫನು ದೊಡ್ಡ ಹುದ್ದೆಗೆ ಏರಲ್ಪಟ್ಟನು. ಈಜಿಪ್ಟ್ನಲ್ಲಿ, ಐಗುಪ್ತ ದೇಶದಲ್ಲಿ ಅರಸನ ನಂತರದ ಸ್ಥಾನಕ್ಕೆ ಹೋಗಿ ಮುಟ್ಟಿದನು. ಕಷ್ಟಗಳು ತುಂಬ ಬಂತು ಆತನಿಗೆ.
ಕೊನೆಗೇನಾಯ್ತು ಅಂತ ಹೇಳಿದ್ರೆ, ಯಾರು ಯೋಸಫನನ್ನು ಮಾರಿದರೋ ಅವರೇ ಆತನಲ್ಲಿ ಹೋಗಿ ಊಟಕ್ಕೆ ಬೇಕಾದಂಥ ಆಹಾರ ಧಾನ್ಯವನ್ನು ಬೇಡುವಂಥ ಪರಿಸ್ಥಿತಿ ಬಂತು. ಎಲ್ಲರೂ ಕೂಡ ಹೋದರು ಅಲ್ಲಿಗೆ, ತಂದೆ ಸಹಿತ. ವರುಷಗಳು ಉರುಳಿ ಶತಮಾನಗಳು ಕಳೆದಂತೆ ಈ 70 ಮಂದಿಯ ಕುಟುಂಬ ಬೆಳೆದು ದೊಡ್ಡ ಒಂದು ಜನಾಂಗ ಆಯಿತು. ಆಗ ಅಲ್ಲಿಯ ಅರಸನು ಫರೋವನು ಈ ಜನರ ಮೇಲೆ ದಬ್ಬಾಳಿಕೆ ನಡೆಸಲಿಕ್ಕೆ ಪ್ರಯತ್ನ ಪಟ್ಟನು. ಯಾಕಂತ ಹೇಳಿದ್ರೆ ಅವರ ಹಿನ್ನೆಲೆ ಆತನಿಗೆ ತಿಳಿದಿರಲಿಲ್ಲ. ಅದಕ್ಕಾಗಿ ಆತನ ಕಾಲದಲ್ಲಿ ಏನು ಆತನು ಕಂಡನೋ ಅದಕ್ಕೆ ಅವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡಿದನು. ದೇವರು ಇದನ್ನು ಕಂಡರು. ಅದಕ್ಕಾಗಿ ದೇವರು ಆ ಜನಾಂಗವನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ತರುವಂಥ ಒಂದು ಯೋಜನೆಯನ್ನು ಮಾಡಿದರು. ಮೋಶೆಯ ಮುಖಾಂತರ ಒಂದರ ನಂತರ ಒಂದು 10 ಪವಾಡಗಳನ್ನು ಮಾಡಿ ತೋರಿಸಿದರು. 10ನೇ ಪವಾಡಕ್ಕೆ ಫರೋಹ ಆತನು ತತ್ತರಿಸಿ ಹೋದನು. ಯಾಕೆಂತ ಹೇಳಿದ್ರೆ ಆ 10ನೇ ಪವಾಡದಲ್ಲಿ ಫರೋವನ ಮಗನೇ ಕೊಲ್ಲಲ್ಪಟ್ಟನು. ಆ ಸಂದರ್ಭದಲ್ಲಿ ಎಲ್ಲ ಈ ಜನಾಂಗ, ಇಡೀ ಜನಾಂಗ ಯಹೂದಿ ಐಗುಪ್ತ ದೇಶದಿಂದ ಹೊರಗೆ ಬರಲು ತಯಾರಾಯಿತು. ಅವರಿಗೆ ಮೊದಲೇ ಹೇಳಲ್ಪಟ್ಟಿತು, ಈ ಸಂದೇಶವನ್ನು ಕೊಟ್ಟಲ್ಪಟ್ಟಿತು. ಏನಂತ ಹೇಳಿದರೆ, ನೀವು ಈ ರಾತ್ರಿ ಒಂದು ಕುರಿಯನ್ನು ಕೊಯ್ಯಬೇಕು ಮತ್ತು ಅದನ್ನು ನಿಮ್ಮ ಕುಟುಂಬದಲ್ಲಿ ಹಂಚಿ ತಿನ್ನಬೇಕು. ಒಂದು ವೇಳೆ ಅದರಲ್ಲಿ ಜಾಸ್ತಿ ಉಳಿದರೆ ನೀವು ಹತ್ತಿರದ ಮನೆಯವರಿಗೆ ನೀಡಬೇಕು, ಯಾರು ಬಡವರಿದ್ದಾರೆ ಅವರಿಗೆ. ಅದೇ ರೀತಿ ಹುಳಿ ಹಾಕದಂಥ ರೊಟ್ಟಿಯನ್ನು ನೀವು ತಿನ್ನಬೇಕು, ತಯಾರಿರಬೇಕು. ಯಾಕಂತ ಹೇಳಿದರೆ ಆ ರಾತ್ರಿ ದೇವದೂತನು ಐಗುಪ್ತ ದೇಶದಲ್ಲಿ ದಾಟಿ ಹೋಗುವನು. ಯಾರೆಲ್ಲ ಕುರಿಯನ್ನು ಕೊಯ್ಯುತ್ತೀರೋ ಆ ಕುರಿಯ ರಕ್ತವನ್ನು ನೀವು ಈ ಬಾಗಿಲಿನ ಅಡ್ಡ ಮರಕ್ಕೆ ಹಚ್ಚಬೇಕು. ಯಾರೆಲ್ಲರ ಮನೆಯಲ್ಲಿ ಬಾಗಿಲಿಗೆ ರಕ್ತವನ್ನು ಹಚ್ಚಲಾಗಿದೆಯೋ ದೇವದೂತನ ಆ ಮನೆಗೆ ಏನು ಕೂಡ ಮಾಡಲ್ಲ, ಕುಟುಂಬಕ್ಕೆ. ಆದರೆ ಯಾರ ಮನೆಯಲ್ಲಿ ಈ ಒಂದು ರಕ್ತವನ್ನು ಸರಿಸಲಾಗಿಲ್ಲವೋ ಅಂಥವರ ಮನೆಯಲ್ಲಿ ಪ್ರಥಮ ಜನಿತರನ್ನು ವಧೆ ಮಾಡಲಾಗುವುದು. ಈ ಒಂದು ಬೋಧನೆ ಸಿಕ್ಕಿತ್ತು ಯಹೂದಿಯರಿಗೆ. ಐಗುಪ್ತ ದೇಶದವರಿಗೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ. ಯಹೂದಿ ಜನಾಂಗದವರು ಇದೆಲ್ಲ ಮಾಡಿದರು. ಹುಳಿ ಹಾಕದಂಥ ರೊಟ್ಟಿಯನ್ನು ತಿಂದರು, ಕುರಿಯ ಮಾಂಸವನ್ನು ಕೂಡ ತಿಂದರು. ಅದರ ರಕ್ತವನ್ನು ಈ ಬಾಗಿಲಿನ ಅಡ್ಡಪಟ್ಟಿಗೆ ಹಚ್ಚಿದರು. ದೇವದೂತರು ಹಾದು ಹೋದರು. ಯಾವ ಯಹೂದಿ ಜನಾಂಗಕ್ಕೆ ಏನಾಗಲಿಲ್ಲ. ಆದರೆ ಐಗುಪ್ತ ದೇಶದಲ್ಲಿದ್ದಂಥ ಜನರ ಪ್ರಥಮ ಜನಿತರನ್ನು ದೇವದೂತನು ವಧೆ ಮಾಡಿದನು. ಅದರಲ್ಲಿ ಫರೋವರ ಅರಸನ ಪ್ರಥಮ ಜನಿತನು ಕೂಡ. ಆಗ ಅರಸನು ತತ್ತರಿ ಹೋದನು. ಈ ಜನರನ್ನು ಅಲ್ಲಿಂದ ಹೊರಕ್ಕೆ ಹೋಗಲಿಕ್ಕೆ ಆತನು ಅನುಮತಿ ಕೊಟ್ಟನು, ಮತ್ತೆ ಕಳುಹಿಸಿಬಿಟ್ಟನು. ಪ್ರಿಯರೇ, ಇದು ಪಾಸ್ಕ ಹಬ್ಬ. ಯಾವ ರಾತ್ರಿ ದೇವದೂತನು ಐಗುಪ್ತ ದೇಶದಲ್ಲಿ ದಾಟಿ ಹೋದಾಗ ಐಗುಪ್ತ ದೇಶದ ಜನರ ಕುಟುಂಬದಲ್ಲಿನ ಪ್ರಥಮ ಜನಿತರನ್ನು ವಧೆ ಮಾಡಲಾಯಿತು. ಮತ್ತೆ ಈ ದೇವರು ಆಯ್ಕೆ ಮಾಡಿದಂಥ ಜನಾಂಗ, ಯಹೂದಿ ಜನಾಂಗ ಈ ಐಗುಪ್ತ ದೇಶದಿಂದ ಹೊರಗೆ ಬಂದರು, ಗುಲಾಮತನದಿಂದ ಪಾರಾದರು. ಅದರ ನೆನಪಿಗಾಗಿ ಈ ಜನಾಂಗ 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಇದ್ದರೂ ಕೂಡ, ಆಮೇಲೆ ಮರುಭೂಮಿಯಿಂದ ಅವರಿಗೆ ಆಶ್ವಾಸನೆ ಮಾಡಿದಂಥ ದೇಶ ಸಿಕ್ಕಿದ ಮೇಲೆ ಕೂಡ ಈ ಒಂದು ಔತಣವನ್ನು ಅಥವಾ ಹಬ್ಬವನ್ನು ಅವರು ಆಚರಿಸ್ತಿದ್ದರು, ನೆನಪು ತೆಗೆದಿದ್ದರು. ಏನು ಮಾಡಲಿಕ್ಕೆ, ಒಂದು ಕಾಲದಲ್ಲಿ ನಾವು ಈ ಒಂದು ಗುಲಾಮತನದಲ್ಲಿ ಇದ್ದೆವು ಮತ್ತು ದೇವರು ನಮ್ಮನ್ನು ಈ ರೀತಿಯಲ್ಲಿ ಬಿಡಿಸಿಕೊಂಡು ಬಂದರು, ನಮ್ಮನ್ನು ಒಂದು ದೇಶವನ್ನಾಗಿ ಅವರು ಕಟ್ಟಿದರು ಎಂದು ತಮ್ಮ ಪರಿವಾರದ ಮಕ್ಕಳಿಗೆ ಈ ಕಥೆಯನ್ನು ಹೇಳುತ್ತಿದ್ದರು ಈ ಪಾಸ್ಕ ಭೋಜನದಂದು. ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಕೂಡ ಈ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ. ಯಾಕಂತ ಹೇಳಿದರೆ ಯೇಸು ಸ್ವಾಮಿಯ ಶಿಷ್ಯರು ಬಂದು ಯೇಸು ಸ್ವಾಮಿಯಲ್ಲಿ ಕೇಳುತ್ತಾರೆ, ನಾವು ಪಾಸ್ಕ ಭೋಜನವನ್ನು ಎಲ್ಲಿ ಮಾಡುವುದು? ಇದರ ಅರ್ಥ ಏನು ಪ್ರಿಯರೇ? ಅದರ ಅರ್ಥ ಏನಂತ ಹೇಳಿದರೆ, ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ದೇವರ ಸಾಮ್ರಾಜ್ಯವನ್ನು ಸಾರುತ್ತಿದ್ದರು. ಹಲವಾರು ಜನರಿಗೆ ಬೇಕಾದ ಉಪಕಾರವನ್ನು ಮಾಡುತ್ತಿದ್ದರು, ಗುಣಪಡಿಸುತ್ತಿದ್ದರು, ಜೀವಂತವಾಗಿ ಎಬ್ಬಿಸುತ್ತಿದ್ದರು.
ಆದರೆ ಯೇಸು ಸ್ವಾಮಿಗಾಗಲಿ ಅವರ ಜೊತೆಯಲ್ಲಿದ್ದಂಥ ಅವರ ಶಿಷ್ಯರಿಗಾಗಲಿ ಅವರದ್ದೇ ಎಂಬುದೊಂದು ಮನೆ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಅವರು ಹೀಗೆ ಕೇಳ್ತಿರ್ಲಿಲ್ಲ, ಪಾಸ್ಕ ಭೋಜನವನ್ನು ನಾವು ಎಲ್ಲಿ ತಯಾರು ಮಾಡುವುದು ಎಂದು. ಓರ್ವ ಮನುಷ್ಯನು ಬಂದು, ತರುಣನು ಬಂದು ಯೇಸು ಸ್ವಾಮಿಯಲ್ಲಿ ಕೇಳ್ತಾನೆ, ನನಗೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರಲಿಕ್ಕೆ ಉಂಟಂತ ಹೇಳಿಕೊಂಡು. ಯೇಸು ಸ್ವಾಮಿ ಏನು ಉತ್ತರ ನೀಡ್ತಾರೆ? ಪಕ್ಷಿಗಳಿಗೆ ಗೂಡುಂಟು, ನರಿಗಳಿಗೆ ಗುಹೆ ಉಂಟು, ಆದರೆ ನರಪುತ್ರನಿಗೆ ತಲೆಯನ್ನು ಇಡ್ಲಿಕ್ಕೆ ಕೂಡ ಬೇಕಾದಷ್ಟು ಜಾಗ ಇಲ್ಲ. ಅಷ್ಟೊಂದು ದೀನರವರು, ಅವರಲ್ಲಿ ಏನು ಕೂಡ ಇರಲಿಲ್ಲ. ಆದರೆ ಪ್ರಪಂಚದಲ್ಲಿ ಯಾರು ಏನು ದಾನ ಮಾಡಿದ್ದಾರೆ ಪ್ರಿಯರೇ, ಅವರಲ್ಲಿ ಅತೀ ಹೆಚ್ಚು, ಅವರೆಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ನೀಡಿದವರು ಯೇಸು ಸ್ವಾಮಿ. ಏನೇನಿದ್ದಿಲ್ಲ, ಆದರೆ ಪ್ರಪಂಚಕ್ಕೆ ಅತಿಯಾಗಿ ನೀಡಿದಂಥವರು ಯೇಸು ಸ್ವಾಮಿ. ಅವರು ಹೇಳ್ತಾರೆ, ನೀವು ಪಟ್ಟಣಕ್ಕೆ ಹೋಗಿ ಅಲ್ಲಿ ಹೋಗುವಾಗ ನೀರಿನ ಕೊಡವನ್ನು ತರುವಂಥ ಒಬ್ಬ ಮನುಷ್ಯನು ನಿಮಗೆ ಸಿಗುತ್ತಾನೆ. ಆತನಲ್ಲಿ ನೀವು ಹೀಗೆ ಹೇಳಿರಿ, ನಮ್ಮ ಯಜಮಾನರು ಗುರು ಕೇಳ್ತಾರೆ, ಪಾಸ್ಕ ಭೋಜನವನ್ನು ಮಾಡುವಂಥ ಕೊಠಡಿ ಅಥವಾ ಜಾಗ ಎಲ್ಲಿ ಉಂಟಂತ ಕೇಳ್ತಾರಂತ ಹೇಳಿ ಅಂತ ಹೇಳಿ. ಯಾರ ಹತ್ರ? ಆ ನೀರು ತುಂಬಿಸಿಕೊಂಡು ಹೋಗುವಂಥ ಮನುಷ್ಯನ ಹಿಂದೆ ಹೋಗಬೇಕು. ಯಾವ ಮನೆಗೆ ಆತನು ಹೋಗ್ತಾನೋ ಆತನ ಯಜಮಾನನ ಹತ್ರ ನೀವು ಕೇಳಬೇಕು. ಶಿಷ್ಯರು ಹಾಗೇನೆ ಮಾಡಿದರು. ಪಟ್ಟಣಕ್ಕೆ ಹೋದರು, ಒಬ್ಬನು ನೀರಿನ ಕೊಡವನ್ನು ತುಂಬಿಸಿಕೊಂಡು ಹೋಗುವಂಥ ಮನುಷ್ಯ ಸಿಕ್ಕಿದನು. ಆತನು ಹಿಂಬಾಲಿಸಿಕೊಂಡು ಹೋದರು, ಒಂದು ಮನೆಗೆ ಹೋಗಿ ತಲುಪಿದರು. ಅಲ್ಲಿ ಆ ಯಜಮಾನ ಹತ್ರ ಕೇಳಿದರು. ನಮ್ಮ ಗುರು ಕೇಳ್ತಾರೆ, ಪಾಸ್ಕ ಭೋಜನವನ್ನು ಇವತ್ತು ಎಲ್ಲಿ ಮಾಡುವುದಂತ ಕೇಳ್ತಾರೆ. ಆ ಮನುಷ್ಯ ಹೇಳಿದನು, ಈ ಮನೆಯ ಉಪ್ಪರಿಗೆಯಲ್ಲಿ ಕೋಣೆಯನ್ನು ಸಿದ್ಧ ಮಾಡಲಾಗಿದೆ, ನೀವು ಅಲ್ಲಿ ಮಾಡಬಹುದಂತ ಹೇಳಿಕೊಂಡು. ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು, ಅವರ ಶಿಷ್ಯರು ಅಲ್ಲಿ ಹೋಗಿ ಪಾಸ್ಕ ಭೋಜನ ಮಾಡಲಿಕ್ಕೆ ಹೋಗ್ತಾರೆ ಪ್ರಿಯರೇ. ಕೊನೆಯ ಭೋಜನ ಅದು. ಶಿಷ್ಯರಿಗೆ ತಿಳಿದಿರಲಿಲ್ಲ, ಆದರೆ ಯೇಸು ಸ್ವಾಮಿಗೆ ತಿಳಿದಿತ್ತು. ಪಾಸ್ಕ ಭೋಜನ ಏನು ಭೋಜನ? ಸ್ವಾತಂತ್ರ್ಯದೆಡೆಗೆ ಕೊಂಡೊಯ್ಯುತ್ತಿರುವ ಭೋಜನ. ಹಳೆ ಒಡಂಬಡಿಕೆಯಲ್ಲಿ ಗುಲಾಮತನದಿಂದ ಸ್ವಾತಂತ್ರ್ಯಕ್ಕೆ ಹೋಗುವಂಥ ಭೋಜನ. ಆ ಭೋಜನ ಆ ರಾತ್ರಿ ನಡೆದಿತ್ತು. ಇಲ್ಲೇನಾಗ್ತದೆ? ಎಲ್ಲ ಜನರು ಒಂದು ಗುಲಾಮತನದಲ್ಲಿದ್ದಾರೆ. ಆ ಗುಲಾಮತನ ಅಂತ ಏನಂತ ಹೇಳಿದರೆ ಪಾಪದ ಗುಲಾಮತನ. ಯಾವಾಗ ಮನುಷ್ಯನು ದೇವರ ಇಚ್ಛೆಗೆ ಅವಿಧೇಯನಾಗಿ ನಡೆಯುತ್ತಾನೋ ಆಗ ಮನುಷ್ಯನು ದೇವರ ವಿರುದ್ಧ ಪಾಪ ಮಾಡುತ್ತಾನೆ. ಯಾವ ಮನುಷ್ಯನು? ಯಾವ ಮನುಷ್ಯನಿಲ್ಲ ಪ್ರಿಯರೇ ದೇವರ ಇಚ್ಛೆಗೆ ವಿರುದ್ಧ ಹೋಗದವನು ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ದೇವರ ಇಚ್ಛೆಗೆ ವಿರುದ್ಧವಾಗಿ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ನಡೆಯುವವರೇ ಇದ್ದಾರೆ, ಒಂದಲ್ಲ ಇನ್ನೊಂದು ರೀತಿಯಲ್ಲಿ. ಅದಕ್ಕಾಗಿ ಎಲ್ಲ ಮನುಷ್ಯರನ್ನು ಈ ಪ್ರಪಂಚದಲ್ಲಿನ ಪಾಪದ ಕತ್ತಲೆಯಿಂದ ಬೆಳಗಿನೆಡೆಗೆ ಕೊಂಡು ಹೋಗುವಂಥ ಒಂದು ಪವಾಡ ನಡೆಯಲಿಕ್ಕಿತ್ತು. ಆ ಕೊನೆಯ ಭೋಜನ ಆದ ಮೇಲೆ. ಅದಕ್ಕಾಗಿ ಯೇಸು ಸ್ವಾಮಿ ಮತ್ತೆ ಅವರ ಶಿಷ್ಯರು ಆ ಉಪ್ಪರಿಗೆ ಕೊಠಡಿಯಲ್ಲಿ ಪಾಸ್ಕ ಭೋಜನ ಮಾಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತುಗಳನ್ನು ನೋಡಿ ಪ್ರಿಯರೇ, ಎಷ್ಟು ದುಃಖ ಆಗಿರ್ಬೋದು ಯೇಸು ಸ್ವಾಮಿಗೆ. ಇವತ್ತು ರಾತ್ರಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ದ್ರೋಹ ಬಗೆಯುವನು. ಯೂದಾಸನ್ನು ಹೇಳಲಿಲ್ಲ, ಅಥವಾ ಇನ್ನೂ 11 ಮಂದಿಯಲ್ಲಿ ಕೂಡ ಹೇಳಲಿಲ್ಲ. ಆತನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು. ಯೇಸು ಸ್ವಾಮಿ ಅರಿತುಕೊಂಡರು. ಮತ್ತೆ ಹೇಳ್ತಾರೆ, ಇವತ್ತು ರಾತ್ರಿ ನಿಮ್ಮ 12ರಲ್ಲಿ ಒಬ್ಬನು ನನ್ನನ್ನು ದ್ರೋಹ ಬಗೆಯುತ್ತಾನೆ. ಶಿಷ್ಯರೆಲ್ಲರಿಗೆ ಕೂಡ ಆಶ್ಚರ್ಯವಾಯಿತು ಕೇಳಿಕೊಂಡು. ಸಂತೋಷದ ಸಮಯ, ಎಲ್ಲರೂ ಕೂಡ ಜೊತೆಯಾಗಿ ಕುಳಿತುಕೊಂಡು ಊಟ ಮಾಡುವಂಥ ಸಮಯ. ತಮ್ಮ ಪೂರ್ವಜರಿಗೆ ದೇವರು ಏನು ಮಾಡಿದ್ದರು ಎಂಬುದನ್ನು ನೆನೆಯುವಂಥ ಒಂದು ಸಮಯ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ 12 ಮಂದಿಯಲ್ಲಿ ಒಬ್ಬನು ನನ್ನನ್ನು ದ್ರೋಹ ಬಗೆಯುತ್ತಾನೆ. ಸ್ವಾಮಿ ನಾನೇನು ಅಂತ ಒಬ್ಬರ ನಂತರ ಇನ್ನೊಬ್ಬರು ಕೇಳ್ತಾರೆ. ಈ ಸಮಯದಲ್ಲಿ ಕೂಡ ಪ್ರಿಯರೇ, ಈ ಸಮಯದಲ್ಲಿ ಕೂಡ ಯೇಸು ಸ್ವಾಮಿಗೆ ಸರಿಯಾಗಿ ತಿಳಿದುಂಟು ಯಾರು ಹಾಗೆ ಮಾಡ್ತಾನಂತ. ಅಲ್ಲಿ ಹೇಳ್ಬಹುದಿತ್ತು ಎಲ್ಲರ ಮುಂದೆ, ಆದರೆ ಯೇಸು ಸ್ವಾಮಿ ಹೇಳುವುದಿಲ್ಲ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಈ ಬಟ್ಟಲಲ್ಲಿ ರೊಟ್ಟಿಯನ್ನು ಅದ್ದಿ ತಿನ್ನುತ್ತಾನೋ ಆತನು ನಿಮ್ಮ 12ರಲ್ಲಿ ಒಬ್ಬನಾಗಿದ್ದಾನೆ. ನೋಡಿ,
ಯೇಸು ಸ್ವಾಮಿಗೆ ಇನ್ನೂ ಕೂಡ ಎಷ್ಟು ಪ್ರೀತಿ ಉಂಟು ಯೂದಾಸನ ಮೇಲೆ. ಆತನನ್ನು ಎಲ್ಲರ ಮುಂದೆ ತೋರಿಸಿಕೊಡ್ಬಹುದಿತ್ತು ಈತನೇ ಅಂತ. ಆದರೆ ಯೇಸು ಸ್ವಾಮಿ ಹಾಗೆ ಮಾಡುವುದಿಲ್ಲ. ಯೇಸು ಸ್ವಾಮಿಯ ಔದಾರ್ಯತೆ, ದೇವರ ಔದಾರ್ಯತೆ ಅಷ್ಟು ದೊಡ್ಡದು. ನಾವು ಎಷ್ಟೇ ದೊಡ್ಡ ಪಾಪ ಮಾಡಿದರೂ ಕೂಡ ದೇವರು, ಯೇಸು ಸ್ವಾಮಿ ನಮ್ಮನ್ನು ಖಂಡಿಸುವುದಿಲ್ಲ, ಬದಲಾಗಿ ನಮಗೆ ಅವಕಾಶ ಕೊಡ್ತಾರೆ ಬದಲಾಗಲಿಕ್ಕೆ. ಕೊನೆಯ ಕ್ಷಣ ತನಕ ಕೂಡ ಯೇಸು ಸ್ವಾಮಿ ಆತನಿಗೆ ಅವಕಾಶವನ್ನು ಕೊಡುತ್ತಾರೆ. ಹೀಗೆ ಅವರು ಕುಲ್ಲವಾಗಿ ಎಲ್ಲರ ಮುಂದೆ ಹೇಳ್ತಾರೆ, ಒಬ್ಬ ನನ್ನನ್ನು ದ್ರೋಹ ಬಗೆಯುತ್ತಾನೆ. ಯೂದಾಸನು ಇನ್ನೂ ಕೂಡ ತನ್ನ ಮನಸ್ಸನ್ನು ಬದಲಾಯಿಸಬಹುದಿತ್ತು, ಆದರೆ ಆತನು ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದನು. ಯಾರು ಈ ಬಟ್ಟಲಲ್ಲಿ ನನ್ನ ಜೊತೆ ರೊಟ್ಟಿಯನ್ನು ಅದ್ದಿ ತಿನ್ನುತ್ತಾನೋ ಅವನು ಈ ಕೆಲಸವನ್ನು ಮಾಡುತ್ತಾನೆ. ಯೇಸು ಸ್ವಾಮಿ ಒಂದು ಬೇಸರದ ಮಾತನ್ನು ಹೇಳ್ತಾರೆ. ನರಪುತ್ರನು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಹೊರಟು ಹೋಗುತ್ತಾನೆ ನಿಜ, ಇದನ್ನು ಮೊದಲೇ ಹೇಳಿ ಇಡಲಾಗಿತ್ತು. ಆದರೆ ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ? ಇನ್ನೂ ಕೂಡ ಕನಿಕರ ಯೇಸು ಸ್ವಾಮಿಗೆ. ಯಾಕಂತ ಹೇಳಿದ್ರೆ ಎಲ್ಲ ಇನ್ನು ಉಳಿದಂಥ ಆ 11 ಮಂದಿ ಪ್ರೇಷಿತರು ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಒಂದಲ್ಲ ಇನ್ನೊಂದು ಊರಿಗೆ ಹೋಗಿ ತಮ್ಮ ಪ್ರಾಣವನ್ನು ಸ್ವಾಮಿಗಾಗಿ ಅವರು ದಾರೆ ಎರೆದರು. ಅದಕ್ಕಾಗಿ ಇವತ್ತು ಪವಿತ್ರ ಧರ್ಮಸಭೆಯಲ್ಲಿ ಈ 12 ಮಂದಿ ಪ್ರೇಷಿತರು ಪುಣ್ಯ ಪುರುಷರಾಗಿದ್ದಾರೆ. ಯೂದಾಸನ ಏನು ಆಗಿಬಿಟ್ಟನು? ಆ ನನ್ನ ಮಿತ್ರನು ಹೇಳಿದ ಹಾಗೆ ಯೂದಾಸನ ಮೇಲೆ ಕನಿಕರ ನನಗೆ ಅಂತ ಆ ಮಿತ್ರ ಹೇಳ್ತಾರೆ. ಆದರೆ ಯೂದಾಸನು ಏನಾಗಿ ಬಿಟ್ಟಿದ್ದಾನೆ? ಇಸ್ಕಾರಿಯೋತನ ಯೂದನು ಖಳನಾಯಕನಾಗಿ ಬಿಟ್ಟಿದ್ದಾನೆ. ಅಜ್ಞಾನತೆಯಿಂದ ಅಲ್ಲ, ಆತನಿಗೆ ಜ್ಞಾನ ಒಳ್ಳೆದಿತ್ತು. ಯಾಕಂತ ಹೇಳಿದ್ರೆ ಆ ಯಾಜಕರ ಹತ್ರ ಹೋಗಿ ಹೇಳಿದನು, ನಾನು ಯೇಸು ಸ್ವಾಮಿಯನ್ನು ಮಾರಿಬಿಡ್ತೇನೆ. ಸರಿಯಾಗಿ ಪರಿಪೂರ್ಣವಾಗಿ ತಿಳಿದು ಮಾಡಿದಂಥ ಒಂದು ಕೃತ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಆತನ ಪಾಡು ಏನೆಂದು ಹೇಳಲಿ, ಆತನ ದುರ್ಗತಿ ಏನೆಂದ ಹೇಳಲಿ. ಎಷ್ಟು ಕನಿಕರ ಇನ್ನೂ ಕೂಡ ಅವರಿಗೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಒಂದಥವಾ ಇನ್ನೊಂದು ಸಮಯದಲ್ಲಿ ಯಾರಿಂದಾರಾದರೂ ಒಂದಥವಾ ಇನ್ನೊಂದು ಉಪಕಾರವನ್ನು ಖಂಡಿತವಾಗಿ ಪಡೆದಿರುತ್ತೇವೆ. ನಾವು ಇಂಥ ಮನುಷ್ಯರಲ್ಲ. ನಮ್ಮ ಜೀವನದಲ್ಲಿ ನಾವು ಯಾರಿಂದಲೂ ಏನನ್ನು ಪಡೆದುಕೊಳ್ಳಿಲ್ಲ ಅಂತ ಹೇಳುವಷ್ಟು ದೊಡ್ಡವರು ನಾವಲ್ಲ. ಅದು ಹಣನೇ ಆಗಬೇಕಾಗಿಲ್ಲ, ಉಪಕಾರನೇ ಆಗಬೇಕಾಗಿಲ್ಲ. ಒಂದಥವಾ ಇನ್ನೊಂದು ರೀತಿಯಲ್ಲಿ ಯಾರ ಸಹಾಯವನ್ನು ಆದರೂ ನಾವು ಖಂಡಿತವಾಗಿ ಪಡೆದಿರುತ್ತೇವೆ. ಏನು ಮಾಡಬೇಕು ಪ್ರಿಯರೇ? ನಾವು ಯಾರಿಂದ ಸಹಾಯವನ್ನು ಪಡೆದಿದ್ದೇವೆ ಯಾರಿಗೆ ಕೂಡ ಅನ್ಯಾಯ ಮಾಡಬಾರ್ದು, ಯಾರಿಗೆ ಕೂಡ. ಆದರೆ ಮುಖ್ಯವಾಗಿ ಯಾರಿಂದ ನಾವು ಸಹಾಯವನ್ನು ಪಡೆದಿದ್ದೇವೆ ಅಂಥವರ ವಿರುದ್ಧ ತಿರುಗಿ ಬಿದ್ದಾಗ ಯೂದಾಸನಾಗಿ ಬಿಡ್ತೇವೆ. ನಾವು ಖಳನಾಯಕನಾಗಿ ಬಿಡ್ತೇವೆ. ಸಂಪೂರ್ಣವಾಗಿ ಆಗಬೇಕಂತಾಗಿಲ್ಲ, ಆದರೆ ಖಳನಾಯಕನ ಆ ಒಂದು ಗುರುತು ಚಿಹ್ನೆ ನಮ್ಮಲ್ಲಿ ಅಂಟಿ ಬಿಡುತ್ತದೆ. ಅದಕ್ಕಾಗಿ ನಾವು ಜಾಗರೂಕತೆಯಿಂದ ಇರುವ, ನಾವು ಯಾರಿಂದ ಉಪಕಾರ ಪಡೆದಿದ್ದೇವೆ ಅಂಥವರ ವಿರುದ್ಧ ನಾವು ದ್ರೋಹ ಬಗೆಯುವುದು ಬೇಡ. ಏನು ಮಾಡಬೇಕು ಪ್ರಿಯರ್? ನಾವು ಲೆಕ್ಕ ಮಾಡೋದು ಬೇಡ. ಇಂಥವರಿಂದ ನಾನು ಸಹಾಯ ಪಡೆದಿದ್ದೇನೆ, ಇಂಥವರಿಂದ ಸಾಲ ಪಡೆದಿದ್ದೇನೆ, ಇಂಥವರಿಂದ ನನಗೆ ಈ ಉಪಕಾರ ಆಗಿದೆ, ಬೇಡ. ನಾವು ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗೋದು ಬೇಡ. ಒಂದು ಸುಲಭ ಉಪಾಯ ಉಂಟು ಪ್ರಿಯರೇ. ನಮ್ಮಿಂದ ಏನು ಒಳ್ಳೆಯದು ಮಾಡಲಿಕ್ಕೆ ಆಗ್ತದೆ ಇತರರಿಗೆ, ಅದನ್ನು ಉದಾರ ಮನಸ್ಸಿನಿಂದ ಸಂತೋಷದಿಂದ ಮಾಡುವ. ಆದರೆ ಯಾರಿಗೆ ಕೂಡ ಅನ್ಯಾಯ ಅಥವಾ ದ್ರೋಹವನ್ನು ನಾವು ಬಗೆಯುವುದು ಬೇಡ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸುರಕ್ಷಿತರಾಗಿರ್ತೇವೆ. ಯಾರಿಗೆ ಕೂಡ ಅನ್ಯಾಯ ಮಾಡಿದಂಥ ಒಂದು ಕಲೆ ನಮ್ಮ ಹೃದಯಕ್ಕೆ, ಮನಸ್ಸಿಗೆ, ಅಂತಃಕರಣಕ್ಕೆ ಅದು ತಟ್ಟುವುದಿಲ್ಲ. ಯಾರಿಗೆ ಕೂಡ ಅನ್ಯಾಯ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನಾವು ದೇವರ ಮಕ್ಕಳು. ದೇವರು ಅವರು ಸಂಪೂರ್ಣವಾಗಿ ಒಳ್ಳೆಯವರು. ಯೇಸು ಸ್ವಾಮಿ ನಮ್ಮ ಗುರು ಸಂಪೂರ್ಣವಾಗಿ ಒಳ್ಳೆಯವರು. ಯಾರು ಏನು ಮಾಡಿದರೂ ಕೂಡ ಅವರು ಒಳಿತನ್ನೇ ಕೊಟ್ಟರು. ಕೊನೆಗೆ ಅವರನ್ನು ಹೀಯಾಳಿಸಿದರು. ಆಗಲೂ ಕೂಡ ತಂದೆ ಅವರನ್ನು ಕ್ಷಮಿಸು ಅಂತ ಹೇಳಿದರು. ನಾವೆಲ್ಲರೂ ಕೂಡ ಈ ವಾಕ್ಯವನ್ನು ಕೇಳುವವರು
ಅದೇ ಯೇಸು ಸ್ವಾಮಿಯ ಅನುಯಾಯಿಗಳು, ಶಿಷ್ಯರಾಗಿದ್ದೇವೆ. ಅದಕ್ಕಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಇದೇ ಒಳಿತನ್ನು ಮಾಡಿ ಮೆರೆಯುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ತನ್ನ 12 ಮಂದಿ ಶಿಷ್ಯರಲ್ಲಿ, ಪ್ರೇಷಿತರಲ್ಲಿ ಯೂದಾಸನನ್ನು ಕೂಡ ಆಯ್ಕೆ ಮಾಡಿದರು. ನಿಮ್ಮ ಪುತ್ರರ ಸಹವಾಸದಲ್ಲಿದ್ದಂಥ ಯೂದನು ಕೊನೆಗೆ ಸ್ವಾಮಿ ದ್ರೋಹ ಮಾಡಿಬಿಟ್ಟನು. ನಿಮ್ಮ ಪುತ್ರರ ಹೆಸರಿನಲ್ಲಿ ಜೀವಿಸುವವರು ನಾವು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಇತರರಿಂದ ಸಹಾಯ ಪಡೆದವರಾಗಿದ್ದೇವೆ. ಆ ಸಹಾಯ ನಿಮ್ಮದೇ ಸಹಾಯವಾಗಿದೆ. ನೀವು ಇತರರ ಮುಖಾಂತರ ಕೊಟ್ಟಂಥ ಸಹಾಯ ನಮ್ಮ ಜೀವನದಲ್ಲಿ ಏನು ಒಳಿತು ಮಾಡಲಿಕ್ಕೆ ಸಾಧ್ಯ ಅದನ್ನೇ ಮಾಡುತ್ತಾ ಹೋಗಲು ನಮಗೆ ನೀವು ವಿಶಾಲ ಹೃದಯವನ್ನು ನೀಡಿರಿ. ಯಾರಿಗೂ ಏನನ್ನು ಕೂಡ ಕೆಟ್ಟದನ್ನು ಬಯಸದೆ ನಮ್ಮಿಂದ ಏನು ಒಳಿತನ್ನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡಿರಿ, ಆಶೀರ್ವದಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ದೇಹದ ಆರೋಗ್ಯವನ್ನು ಹಾಗೂ ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಂದು ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸುತ್ತಾ ಕುಟುಂಬದಲ್ಲಿನ ಯುವಜನರು, ಮಕ್ಕಳು ಅವರು ಒಳ್ಳೆಯದು ಮಾಡಿ ಕಲಿತು ಒಳ್ಳೆಯ ಗುಣನಡತೆಯಲ್ಲಿ ಬೆಳೆದು ಉತ್ತಮ ನಾಗರಿಕರಾಗುವಂತೆ, ಉತ್ತಮ ಒಂದು ಕ್ರೈಸ್ತ ಜೀವನ ನಡೆಸುವಂಥ ವ್ಯಕ್ತಿಗಳಾಗುವಂತೆ ಅವರೆಲ್ಲರನ್ನು ಆಶೀರ್ವದಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.